ಪುಂಜಲ್ಕಟ್ಟೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ನೀಡುವ ಅಪ್ಪು ಯುವ ರತ್ನ ಪ್ರಶಸ್ತಿಯನ್ನ ಅಮಟಾಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಲೊರಟು ಶಾಖೆಯ ವ್ಯವಸ್ಥಾಪಕ ದಿನೇಶ್ ಶಾಮೀನ್ ಅವರು ಪಡೆದುಕೊಂಡಿದ್ದಾರೆ. ಪುಂಜಲ್ಕಟ್ಟೆಯ ಬಂಗ್ಲೆ ಮೈದಾನದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಎಂ ತುಂಗಪ್ಪ ಬಂಗೇರ ಅವರ ನೇತೃತ್ವದಲ್ಲಿ ನಡೆದ ಸ್ವಸ್ತಿಕ್ ಪ್ರೊ ಕಬಡ್ಡಿ ಉತ್ಸವದಲ್ಲಿ ಸಹಕಾರಿ ಕ್ಷೇತ್ರದ ಸಾಧನೆಗಾಗಿ ಈ ಪ್ರಶಸ್ತಿಯನ್ನ ದಿನೇಶ್ ಶಾಮೀನ್ ಅವರು ಪಡೆದುಕೊಂಡರು. ಬಂಟ್ವಾಳ ತಾಲೂಕಿನ ಹೊಸಮಾರು ನಿವಾಸಿಯಾಗಿರುವ ದಿನೇಶ್ ಶಾಮೀನ್ ಅವರು ಕಾಲೇಜು ದಿನಗಳಿಂದಲೇ ವಿದ್ಯಾರ್ಥಿ ನಾಯಕತ್ವ, ಬೆಳ್ತಂಗಡಿ ತಾಲೂಕಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ತಾಲೂಕು ಸಂಚಾಲಕರಾಗಿ ಪ್ರಬಲ ವಿದ್ಯಾರ್ಥಿ ಸಂಘಟನೆ ಕಟ್ಟಿದ ಕೀರ್ತಿ ಹೊಂದಿದವರು. ಮಡಂತ್ಯರು ಸೇಕ್ರೆಡ್ ಹಾರ್ಟ್ ಕಾಲೇಜಿನ ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜು ವೈವಿಧ್ಯಮಯ ಸ್ಪರ್ಧೆಯಲ್ಲಿ ತನ್ನ ನಾಯಕತ್ವದಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಿದ್ರು. ಸಹಕಾರ ತರಬೇತಿ ಕೇಂದ್ರಗಳಿಗೆ ನಡೆದ ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆಯಲ್ಲಿ ವೈಯಕ್ತಿಕ ವಿಭಾಗದ ಪ್ರಥಮ ಸ್ಥಾನದ ಕೀರ್ತಿಯ ಜೊತೆಗೆ ಪ್ರಥಮ ತಂಡ ಪಾರಿತೋಷಕವನ್ನ ಪಡೆದವರು. ಸಹಕಾರಿ ರಂಗದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಇತರ ಜಿಲ್ಲೆಗಳಲ್ಲಿ ಸ್ವಸಹಾಯ ಸಂಘಗಳನ್ನು ರಚಿಸಿ ಕೇಂದ್ರೀಯ ಕಾರ್ಮಿಕ ಶಿಕ್ಷಣ ಮಂಡಳಿಯ ಜೊತೆ 2,000ಕ್ಕೂ ಹೆಚ್ಚು ತರಬೇತಿ ಶಿಬಿರಗಳನ್ನು ಸಂಘಟಿಸಿದ ಪ್ರಮುಖ ಸಂಘಟಕರು ಇವರು. ಇವರ ಸೇವೆಯನ್ನು ಗುರುತಿಸಿ ಪಾಂಗಲ್ಪಾಡಿ ವಿಷ್ಣುಮೂರ್ತಿ ದೇವಸ್ಥಾನದಿಂದ ವಿಷ್ಣು ಪ್ರಸಾದ ಪ್ರಶಸ್ತಿ, ದುಬೈ ಬಿಲ್ಲವರ ಬಳಗ ದುಬೈ, ಬಂಟ್ವಾಳ ತಾಲೂಕು ಫೋಟೋಗ್ರಾಫರ್ ಅಸೋಸಿಯೇಷನ್, ಶಿರಸಿ ನವೋದಯ ಬಳಗ ಮತ್ತು ಅನೇಕ ಸಂಘ ಸಂಸ್ಥೆಗಳು ಇವರನ್ನ ಗೌರವಿಸಿದೆ. ಓರ್ವ ರಕ್ತದಾನಿಯಾಗಿ, ಉತ್ತಮ ವಾಗ್ಮಿಯಾಗಿ, ಕಾರ್ಯಕ್ರಮ ನಿರೂಪಕನಾಗಿ, ತರಬೇತುದಾರನಾಗಿ, ಸಾಮಾಜಿಕ ಧಾರ್ಮಿಕ ಕ್ಷೇತ್ರ ಸಂಘಟಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಪ್ರಸ್ತುತ ಇವರು ಅಮಟಾಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಲೊರಟು ಶಾಖೆಯಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಜ್ಯ ತೂಯಿನಂಚಿನ ಒಂದು ಶ್ರೇಷ್ಠ ನಟಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗೆ ಪುನೀತ್ ರಾಜ್ಕುಮಾರ್ ನಮ್ಮದು ದೂರ ಆಗ್ತಿರೋ ದುರದೃಷ್ಟಕರ ವಿಷಯ. ಪುನೀತ್ ರಾಜ್ಕುಮಾರ್ ಖಾಲಿ ಸಿನಿಮಾ ಕ್ಷೇತ್ರ ಮಾತ್ರ ಐದು ಬೊಕ್ಕ ನಮಗೆ ಗೊತ್ತಾಯಿ ಆರು ಸಾಮಾಜಿಕ ಸೇವೆ, ಆರು ಸಾಮಾಜಿಕ ಕ್ಷೇತ್ರದ ಮತ್ತಿನ ಅಪಾರ ಕೊಡುಗೆದ ಬಗ್ಗೆ ಇಡೀ ಜಗತ್ತು ಅರಿನ ಸೇವೆನ ಕೊಂಡಾಟ ಮಾಡ್ತದೆ. ಅಂಚಿನ ಪುನೀತ್ ರಾಜ್ಕುಮಾರ್ ನೆನಪುಡು ಈ ಒಂದು ಕ್ರೀಡಾಕೂಟ ಆವೊಂದುಂಡು. ಪುನೀತ್ ರಾಜ್ಕುಮಾರ್ ನೆನಪುಡು ಇನಿ ಪ್ರಶಸ್ತಿಲ ವಿತರಣೆ ಆವೊಂದುಂಡು. ಎನ್ನ ಭಾಗ್ಯದ ನನ್ನ ಅಂಚಿನ ಶ್ರೀಮಂತ ಮನಸ್ಸದ ಧೀಮಂತ ವ್ಯಕ್ತಿತ್ವದ ಶ್ರೇಷ್ಠ ವ್ಯಕ್ತಿ ಮಾತೆರ್ಲ ಪ್ರೀತಿ ಲೆಪ್ಪುನಂಚಿನ ಅಪ್ಪು ಯುವರಾಜ ಪಂಚಂಚಿನ ಶ್ರೇಷ್ಠ ಪುದರ್ದ ಅಪ್ಪು ಯುವ ಪ್ರಶಸ್ತಿಗೆ ದಿಗದ ನಾಟ ಐತಾತ್ ಮಲ್ಲ ಭಾಗ್ಯ ಬೇತೆ ಓಲ ಇಚ್ಚಿಂದ ಯಾನ್ ಎನ್ನೊಂದುಲ್ಲ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.